ಹರೇ ಕೃಷ್ಣ ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಹರೇ ಇಂದಿನ ಕೃಷ್ಣ ತರಗತಿಯನ್ನು ಮಾತಾಜಿ. ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತೆ ನಾಮಿನೇ ನಮಸ್ತೆ ಸಾರಸ್ವತೆ ದೇವೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಪಾಶ್ಚಾತ್ಯರಿಣಿ ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂ ಮುದೀರಯೇತ್. ತಥೋ ಜಯಮುದೀರಯೇತ್. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ವತ್ಸಸುತಿರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್ ದುಗ್ಧಂ ಗೀತಾಮೃತಂ ಮಹತ್ ವಸುದೇವಸುತಂ ದೇವಂ ವಸುದೇವಸುತಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರ್ನಿತಾಯಿ ಕಿ ಜೈ, ಶಿಲ ಪ್ರಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ
पतितानां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ನಿನ್ನೆ ತರಗತಿಯಲ್ಲಿ ನಾವು 50ನೇ ಶ್ಲೋಕದವರೆಗೂ ತಿಳ್ಕೊಂಡ್ವಿ. ಇವತ್ತು 51ರಿಂದ ಕೊನೆಯ ಶ್ಲೋಕ, ಈ ಅಧ್ಯಾಯದ ಕೊನೆಯ ಶ್ಲೋಕ 55. ಸೊ ಹಾಗಾಗಿ 51ರಿಂದ 55ನೇ ಶ್ಲೋಕದವರೆಗೂ ತಿಳ್ಕೊಳ್ಳೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11ರ 51ನೇ ಶ್ಲೋಕ. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಃ ಪ್ರಕೃತಿಂ ಗತಃ. ಉಚ್ಚಾರಣೆ. ದೃಷ್ಟ್ವೇದಂ, ದಕ್ಕೆ ಒಟ್ಟು ಸುಳಿ, ಶಕ್ಕೆ ನೋಡಿ ಟ ಒತ್ತು ದ್ವ ಒತ್ತಿದೆ, ದೀರ್ಘ ಕೂಡ ಇದೆ. ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಂ. ನೋಡಿ, ಇದಾನೀಂ ಅಸ್ಮಿ, ಇಲ್ಲಿ 2 ಪದಗಳಿದೆ. ಇದಾನೀಂ ಅಸ್ಮಿ, ಇದಾನೀಂ ಅಸ್ಮಿ, ಕೂಡಿ ಹೇಳಿ. ಇದಾನೀಂ ಅಸ್ಮಿ ಅಥವಾ ಇದಾನೀಂ ಅಸ್ಮಿ. ಸಂವೃತ್ತಃ, ಓಕೆ ನೋಡಿ ಒಟ್ಟು ಸುಳಿ ಋಷಿರು, ಸಂವೃತ್ತಃ. ಸಚೇತಾಃ ಅಥವಾ ಸಚೇತಃ ಪ್ರಕೃತಿಂ ಗತಃ. ಹರೇ ಕೃಷ್ಣ. ಇದ್ರ ಒಂದು ಅರ್ಥ ತಿಳ್ಕೊಂಡ್ ಬರೋಣ. ಅರ್ಜುನ ವಾಚ, ಅರ್ಜುನ ಹೇಳ್ದನು, ದೃಷ್ಟ್ವೇದಂ ಮಾನುಷಂ ರೂಪಂ. ಇಲ್ಲಿ ದೃಷ್ಟ್ವೇದಂ ಅಂತ ಇದೆಯಲ್ಲ ಪದ, ಅದನ್ನ ಬಿಡಿಸಿದಾಗ ದೃಷ್ಟ್ವಾ ಇದಂ ಅಂತ ಆಗುತ್ತೆ. ದೃಷ್ಟ್ವಾ ಮಾನುಷಂ ರೂಪಂ ಅಥವಾ ದೃಷ್ಟ್ವೇದಂ ಮಾನುಷಂ ರೂಪಂ ಅಂದ್ರೆ ನಿನ್ನ ಈ ಮೃದು ಮಾನವೀಯ ರೂಪವನ್ನ ನೋಡಿ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಮನುಷ್ಯನ ಒಂದು ನಿನ್ನ ಈ ರೂಪವನ್ನ ನೋಡಿ, ಓ ಜನಾರ್ದನ ಅಂತ ಹೇಳಿ. ಮತ್ತೆ ಇನ್ನೊಂದಿದೆ ಅಲ್ಲಿ, ತವ ಸೌಮ್ಯಂ ಜನಾರ್ದನ ಅಂದ್ರೆ ಆ ರೂಪ ಹೇಗಿದೆ? ಸೌಮ್ಯವಾಗಿದೆ. ಓ ಜನಾರ್ದನ. ಇದಾನೀಂ ಅಸ್ಮಿ ಸಂವೃತ್ತಃ. ಇದಾನೀಂ ಅಸ್ಮಿ ಸಂವೃತ್ತಃ. ಇದಾನೀಂ ಅಂತಂದ್ರೆ ಈಗ ನಾನು ಸಂವೃತ್ತ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಒಂದು ಸಮನಾದ ಸ್ಥಿತಿಗೆ ಸಂವೃತ್ತ ಅಂತ ಕರೀತಾರೆ. ಸಹಜ ಸ್ಥಿತಿ. ಈಗ ನಾನು ಸಹಜ ಸ್ಥಿತಿಗೆ ಬಂದಿದ್ದೇನೆ ಅಥವಾ ಮರಳಿದ್ದೇನೆ. ಸಚೇತ ಪ್ರಕೃತಿಂ ಗತಃ. ಇದು ಹೇಳ್ತಾ ಇರೋದು ನನ್ನ ಈ ಈಗ ನಾನು ಈ ಒಂದು ಸ್ಥಿರವಾದ ಮನಸ್ಸಿನ ಸ್ಥಿತಿಗೆ ಬಂದಿದ್ದೇನೆ ಅಂತ ಇಲ್ಲಿ ಹೇಳ್ತಾ ಇರುವಂತ. ಸಹಜ ಸ್ಥಿತಿಗೆ ಬಂದಿದ್ದೇನೆ, ನನ್ನ ಮನಸ್ಸು ಸಮಾಧಾನವಾಗಿದೆ. ಈ ಒಂದು ಸಂವೃತ್ತ ಅಂದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗಿದೆ. ಮತ್ತೆ ಈ ಸಚೇತ ಪ್ರಕೃತಿಂ ಗತಃ ಅಂತಂದ್ರೆ ಈಗ ಸಚೇತ ನನ್ನ ಪ್ರಜ್ಞೆ ಒಂದು ಸಹಜ ಪ್ರಕೃತಿಂ ಗತಃ. ಪ್ರಕೃತಿ ಅಂದ್ರೆ ಒಂದು ಸಹಜವಾಗಿರುವಂತದ್ದು. ಸೊ ಸಹಜವಾದಂತಹ ಸ್ವಭಾವಕ್ಕೆ ಗತಃ ಅಂದ್ರೆ ಹಿಂದಿರುಗಿದೆ ಅಂತ ಹೇಳಿ. ಸೊ ಇದ್ರ ಅರ್ಥ ಏನ್ ಕೊಡುತ್ತೆ ಅಂದ್ರೆ, ಓ ಕೃಷ್ಣ ಜನಾರ್ದನ ಅಂತ ಹೇಳ್ತಾರೆ, ನಿನ್ನ ಒಂದು ಸೌಮ್ಯವಾದಂತಹ ಮನುಷ್ಯ ರೂಪವನ್ನ ಕಂಡು ಈಗ ನಾನು ನನ್ನ ಮನಸ್ಸಿಗೆ ಸಮಾಧಾನ ಆಗಿದೆ. ನನ್ನ ಮನಸ್ಸು ಸಹಜ ಸ್ಥಿತಿಗೆ ಬಂದಿದೆ. ನನ್ನ ಮನಸ್ಸು ಸಹಜ ಸ್ಥಿತಿಗೆ ಬಂದಿದೆ. ಮತ್ತೆ ನನ್ನ ಪ್ರಜ್ಞೆ ಅದ್ರ ಒಂದು ಸ್ವಭಾವಕ್ಕೆ ಹಿಂದಿರುಗಿದೆ ಅಂತ ಹೇಳಿ ಇಲ್ಲಿ ಶಾಂತ ಸ್ವಭಾವಕ್ಕೆ ಹಿಂದಿರುಗಿದೆ ಅಂತ ಇಲ್ಲಿ ಹೇಳ್ತಾ ಇರು. ಹರೇ ಕೃಷ್ಣ. ನಿನ್ನೆ ಎಲ್ಲಿಗೆ ಬಿಟ್ಟಿದ್ವಿ? ಯಾರಿಗಾದ್ರು ನೆನಪಿದೆಯಾ? ಇಲ್ಲ, ನಿನ್ನೆ ಕೊನೆಗೆ ಆಗಿದೆ ಅನ್ಸ್ತಾ. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. 4 ಜನ ಹೇಳಿ. AP, ಸುಮಿತ್ರಮ್ಮ, ಐಶ್ವರ್ಯ, ಅಂಬಿಕಾ ಮತ್ತೆ ಮಲಜಮ್ಮ. ಈ 4 ಮಾತಾಜಿಗಳು ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 51. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಃ ಪ್ರಕೃತಿಂ ಗತಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 51. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನಿಮಸ್ಮಿಂ ಸಂವೃತ್ತಃ ಸಚೇತಃ ಪ್ರಕೃತಿಂ ಗತಃ. ಇದಾನೀಮಸ್ಮಿ ಮಾತಾಜಿ. ಇದಾನೀಮಸ್ಮಿ
इदानीमस्मि। हरे कृष्ण माताजी। श्लोक 51 अर्जुन उवाच दृष्ट्वेदं मानुषं रूपं तव सौम्यं जनार्दन इदानीं हस्मि संवृत्तः सचेता प्रकृतिं गतः। हरे कृष्ण माताजी। ಆಯ್ತಾ ಎಲ್ಲದು? दृष्टाद्यं मानुषं रूपं तव सौम्यं जनार्दन इदानीमस्मि संवृत्तः सचेतः प्रकृतिं गतः। ಇದು ಫಸ್ಟ್ ಹೇಳಿ. ದೃಷ್ಟ್ವೇದಂ ದೃಷ್ಟ್ವೇದಂ ಮಾನುಷಂ ರೂಪಂ. ಸರಿ ಸರಿನಾ ಮಾತಾಜಿ? ಸರಿ ಇದೆ ಮಾತಾಜಿ. ಓಕೆ ಸರಿ, 4 ಜನ. ಈಗ ನಾನು ನೆಕ್ಸ್ಟ್ ಶ್ಲೋಕ ಹೇಳ್ತೇನೆ. ಸೊ ನೀವೆಲ್ಲರೂ ಬಿ ರೆಡಿ ಇರ್ರಿ. ಈಗಲೇ ಹೇಳ್ತಾ ಇರೋದು 4 ಜನರಿಗೆ. ಒಬ್ರಾದ್ಮೇಲೆ ಒಬ್ರು ಮ್ಯೂಟ್ ಮಾಡ್ಕೊಳ್ಳಿ. ನಾನು ಹೇಳಿದ್ಮೇಲೆ ನಾನು ಅರ್ಥ ಉಚ್ಚಾರಣೆ ಎಲ್ಲ ಹೇಳ್ತೀನಲ್ಲ, ಆಮೇಲೆ ನೀವೇ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಮೊದಲೇದು ಕೃಷ್ಣಮೂರ್ತಿ ಪ್ರಭು, ಗಾಯತ್ರಿ ಮಾತಾಜಿ, ಗೀತಾ ಮತ್ತೆ ಗೀತಾ ಆರ್ ಕೊಡಿಕಲ್ ಮಾತಾಜಿ. 4 ಜನರು ಸಿದ್ಧರಾಗಿರಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11ರ 52ನೇ ಶ್ಲೋಕ. ಶ್ರೀ ಭಗವಾನುವಾಚ ಸುದುರ್ದರ್ಶಂ ಇದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ಇದರ ಒಂದು ಉಚ್ಚಾರಣೆ ಶ್ರೀ ಭಗವಾನ್ ವಾಚ ಸುದುರ್ದರ್ಶಂ. ಇಲ್ಲಿ ಇದನ್ನ ಬಿಡಿಸಿದಾಗ ಸುದುರ್ದರ್ಶಂ ಇದಂ ಅಂತ ಬರುತ್ತೆ. ಹಾಗಾಗಿ ಅಲ್ಲಿ ಮ ಇದ್ದಲ್ಲಿ ಸ್ಪ್ಲಿಟ್ ಮಾಡಿದ್ದೇವೆ. ಸುದುರ್ದರ್ಶಂ ಕಟ್ ಮಾಡಿ ಈ ಅನ್ನೊಂದು ಮುಂದಿನ ಪದಕ್ಕೆ ಹಾಕಿದ್ದೇವೆ. ಇದಂ ಸುದುರ್ದರ್ಶಂ ಇದಂ. ನೀವು ಕೂಡ ಹಾಗೆ ಹೇಳಿ, ಬಿಡಿಸಿ ಹೇಳಿ. ಸುದುರ್ದರ್ಶಂ ಇದಂ ರೂಪಂ ದೃಷ್ಟವಾನಸಿ. ದೃಷ್ಟವಾನ್ ಅಸಿ ಅಂತ, ದೃಷ್ಟವಾನಸಿ ಯನ್ಮಮ, ಯತ್ ಮಮ ಅಂತ ಕರೀತಾರೆ. ಯನ್ಮಮ ದೇವಾ ಅಪ್ಯಸ್ಯ. ಇಲ್ಲಿ ದೇವಾಹ ಅಪಿ, ದೇವ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ಇಲ್ಲಿ ನಿತ್ಯಂ ಬೇರೆ ಪದ, ದರ್ಶನ ಕಾಂಕ್ಷಿಣಃ ಅಂದು ಒಂದ್ ಪದ. ಸೊ ಇದ್ರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಶ್ರೀ ಭಗವಾನ್ ವಾಚ, ಭಗವಂತ ಹೇಳಿದ್ರು, ಸುದುರ್ದರ್ಶನಂ ಅಂತ ಕರೀತಾರೆ. ಅಂದ್ರೆ ಅತ್ಯಂತ ವಿರಳವಾಗಿ ಇರುವಂತಹ ರೂಪ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಮತ್ತೆ ಬಹಳ ಕಷ್ಟವಾಗಿರುವಂತದ್ದು ಇದನ್ನ ನೋಡ್ಲಿಕ್ಕೆ. ಸುದುರ್ದರ್ಶಂ ವಿರಳವಾಗಿ ನೋಡ್ಲಿಕ್ಕೆ ಸಾಧ್ಯ. ಏನನ್ನ? ಇದಂ ರೂಪಂ. ಸೊ ಇದನ್ನ ರೂಪವನ್ನ ದೃಷ್ಟವಾನಸಿ ಎನ್ಮಮ. ದೃಷ್ಟವಾನ್ ಯಸಿ ಯತ್ ಮಮ ಅಂದ್ರೆ ನನ್ನ ಈ ರೂಪವನ್ನ ಇಲ್ಲಿ ಭಗವಂತ ಹೇಳ್ತಾ ಇರೋದು. ಈ ಅತ್ಯಂತ ವಿರಳವಾಗಿ ಕಾಣಬಹುದಾದ ನನ್ನ ರೂಪವನ್ನ ನೀನು ಕಂಡಿದ್ದೀಯಾ. ದೃಷ್ಟವಾನಸಿ ಯನ್ಮಮ, ನೀ ನೋಡಿದೀಯ ಯತ್ ಮಮ ಈ ನನ್ನ ರೂಪವನ್ನ. ದೇವ ಅಪ್ಯಸ್ಯ ರೂಪಸ್ಯ, ದೇವ ಅಪಿಯಸ್ಯ ರೂಪಸ್ಯ ಅಂತ ಹೇಳ್ತಾರೆ. ದೇವತೆಗಳೂ ಸಹ ಈ ರೂಪವನ್ನ, ದೇವಾಹ ಅಂದ್ರೆ ದೇವತೆಗಳು ಕೂಡ ಈ ರೂಪವನ್ನ ನಿತ್ಯಂ ದರ್ಶನ ಕಾಂಕ್ಷಿಣಃ ಅಂದ್ರೆ ಸದಾ ನೋಡಲು, ನಿತ್ಯಂ ಅಂದ್ರೆ ಸದಾ, ದರ್ಶನ ಅಂದ್ರೆ ನೋಡ್ಲಿಕ್ಕೆ, ಕಾಂಕ್ಷಿಣಃ ಅಂದ್ರೆ ಇಚ್ಛೆ ಪಡ್ತಾರೆ ಅಂತ ಹೇಳ್ತಾ ಇರುವಂತದ್ದು, ಹಂಬಲಿಸ್ತಾರೆ ಅಂತ. ಸೊ ಒಟ್ಟಾರೆ ಇದ್ರ ಅರ್ಥ ಏನ್ ಕೊಡುತ್ತೆ ಅಂದ್ರೆ, ಈ ಒಂದು ನನ್ನ ರೂಪ ತುಂಬಾನೇ ಅತ್ಯಂತ ವಿರಳವಾದಂತಹ ರೂಪ. ಈ ನನ್ನ ಈ ರೂಪವನ್ನ ನೀನು ನೋಡಿದೀಯಾ. ದೇವತೆಗಳಿಗೂ ಸಹ ಈ ರೂಪವನ್ನ ನೋಡ್ಲಿಕ್ಕೆ ಹಂಬಲಿಸ್ತಾ ಇರ್ತಾರೆ, ಇಚ್ಛೆ ಪಡ್ತಾ ಇರ್ತಾರೆ ಅಂತ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ. ಪ್ರಭುಜಿ ನೀವು ಯಾಕೋ ನೆಟ್ವರ್ಕ್ ನಿಮ್ದು ಬರ್ತಾ ಇಲ್ಲ. ನೀವು ನೆಟ್ವರ್ಕ್ ಇರೋ ಜಾಗದಲ್ಲಿ ಬನ್ನಿ.
ನೀವು ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದ್ರೆ ಒಳ್ಳೇದು ಪ್ರಭುಜಿ. ನೆಟ್ವರ್ಕ್ ಬರು ನಿಮ್ದು ಡೈಲಿ ಪ್ರಾಬ್ಲಮ್ ಹಾಗೆ ಆಗ್ತಾ ಇದೆ. ಓಕೆ, ಬೇಡ ಪ್ರಭುಜಿ, ಗೊತ್ತೂ ಆಗ್ತಾ ಇಲ್ಲ ನಮ್ಗೆ. ಸರಿ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಅವ್ರದ್ದು ಕೇಳ್ತಾ ಇಲ್ಲ. ನೆಟ್ವರ್ಕ್ ಬೇಡ ಪ್ರಭುಜಿ, ನೀವು ಹೌದು. ನೆಟ್ವರ್ಕ್ ಇಲ್ದಿದ್ರೆ ಬೇಡ. ಉಳ್ದವ್ರು ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 52. ಶ್ರೀ ಭಗವಾನ್ ಉವಾಚ ಸುದೂರ್ದರ್ಶಮಿದಂ ರೂಪಂ ದೃಷ್ಟಮಾನಸಿ ಯನ್ಮಮ ದೇವ ಆಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಗ್ಯಾಪ್ ಬಿಡಂಗಿಲ್ಲ, ಗ್ಯಾಪ್ ಬಿಡಂಗಿಲ್ಲ. ಸುದುದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಆಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ಹರೇ ಕೃಷ್ಣ. ಶ್ಲೋಕ 52. ಶ್ರೀ ಭಗವಾನುವಾಚ ಸುದುರ್ದರ್ಶಂ ಇದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಿದ್ರು ಇನ್ನೊಬ್ರು? ಗಾಯತ್ರಿ ಮಾತಾಜಿ ಹೇಳಿದ್ರಾ? ನಾ ಹೋಗ್ತೀನಿ ಮಾತಾಜಿ. ಇಲ್ಲ ಇಲ್ಲ, ಒಂದ್ ನಿಮಿಷ, ಅದು ನಂದಾಯ್ತು ಆಲ್ಫಾಬೆಟಿಕಲಿ ಮಾತಾಜಿ. ಬರ್ತಾ ಇದ್ದೇವೆ ಮಾತಾಜಿ, ವೇಟ್ ಮಾಡಿ, ಅಲ್ಲೇ ಬರ್ತೀವಿ. ನಂದಾಯ್ತು ಮಾತಾಜಿ. ಹೇಳಿದ್ರಾ? ಸರಿ ಸರಿ, ಆಯ್ತು, 4 ಜನ. ಓಕೆ. ಅನ್ಮ್ಯೂಟ್ ಮಾಡ್ಕೋಬೇಡಿ. ನೀವು ಅನ್ಮ್ಯೂಟ್ ಮಾಡ್ಕೊಂಡ್ರೆ ಮೇಲೆ ಬರ್ತೀರಾ ನೋಡಿ, ನನಗೆ ಗೊತ್ತಾಗಲ್ಲ, ನೀವು ಸ್ಕಿಪ್ ಆಗ್ತೀರಾ ಮತ್ತೆ. ಓಕೆ, ಈಗ ನೆಕ್ಸ್ಟ್ ನಾನು ಶ್ಲೋಕ 53ಕ್ಕೆ ಹೋಗ್ತೇನೆ. ಹೇಳ್ಬೇಕಾದವ್ರು ಯಾರು ಅಂದ್ರೆ ಹರಿಣಿ ಕಕ್ಕೇರಿ, ಜಯಲಕ್ಷ್ಮಿ ಆಚಾರ್ಯ, ಕಾಂತಾಮಣಿ, ಲಕ್ಷ್ಮಿ PM. ಈ 4 ಮಾತಾಜಿಗಳು ಹೇಳಿ. ರೆಡಿ ಆಗಿರಿ, ಸಿದ್ಧರಾಗಿರಿ ಎಲ್ರು. ಹರೇ ಕೃಷ್ಣ ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11ರ 53ನೇ ಶ್ಲೋಕ. ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಜಯಾ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ಉಚ್ಚಾರಣೆ: ನಾಹಂ ಅಂದ್ರೆ ನ ಅಹಂ, ನಾಹಂ ಅಂತ ಹೇಳಿ, ವೇದೈರ್ನ ವೇದೈಹಿ ನ ಅಂತ ಹೇಳಿ ಕೂಡಿ, ವೇದೈರ್ನ ತಪಸಾ ನ ದಾನೇನ ನ ಚೇಜ್ಜಯ. ನ ಚೇಜ್ಜಯ ಅಂದ್ರೆ ನ ಚ ಇಜ್ಜಯ ಅಂತ ಹೇಳಿ 3 ಪದ ಇದೆ ಅಲ್ಲಿ, ಸೊ ಕೂಡಿ ಚೇಜ್ಜಯ ಅಂತ ಆಗುತ್ತೆ. ನೀವು ನ ಚ ಅಜ್ಜಯ ಅಂತ ಇಜ್ಜಯ ಅಂತ ಹೇಳ್ಬೋದು. ಚೇಜ್ಜಯ ಕೂಡಿ ಹೇಳ್ಬೋದು ಅಥವಾ ಬಿಡಿಸಿ ಹೇಳ್ಬೋದು. ಶಕ್ಯ ಏವಂ ವಿಧೋ ದ್ರಷ್ಟುಂ. ಶಕ್ಯ ಏವಂ ವಿಧೋ ದ್ರಷ್ಟುಂ. ದೃಷ್ಟವಾನಸಿ. ಇಲ್ಲಿ ನೋಡಿ, 3ನೇ ಲೈನ್ ಅಲ್ಲಿ ದ್ರ ಇದೆ, ಅದಕ್ಕೆ ರವತ್ತು ದ್ರಷ್ಟುಂ ಅಂತ ಹೇಳ್ಬೇಕು. ಮತ್ತೆ 4ನೇ ಲೈನ್ ಅಲ್ಲಿ ಫಸ್ಟ್ ಶಬ್ದ ದೃಷ್ಟುಂ, ಒಟ್ರ ಸುಳಿದೆ ದಕ್ಕೆ, ಋಷಿರು, ಸೊ ರು ಹೇಳ್ಬೇಕು. ದೃಷ್ಟವಾನಸಿ ಮಾಂ ಯಥಾ. ಹರೇ ಕೃಷ್ಣ. ಇದರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. 53ನೇ ಶ್ಲೋಕ. ನಾಹಂ ವೇದೈರ್ನ ತಪಸ ಅಂದ್ರೆ ವೇದಾಧ್ಯಯನದಿಂದಲೂ ನಾಹಂ ವೇದೈರ್ನ ನ ತಪಸ. ನ ತಪಸ ಅಂದ್ರೆ ಅಥವಾ ತಪಸ್ಸಿನಿಂದ, ಕಠಿಣ ತಪಸ್ಸಿನಿಂದ, ಅಥವಾ ನ ದಾನೇನ, ದಾನೇನ ಅಂದ್ರೆ ದಾನದಿಂದ, ಅಥವಾ ನ ಚ ಇಜ್ಜಯ. ಸೊ ಇಲ್ಲಿ ಇಜ್ಜಯ ಅಂತಂದ್ರೆ ಆರಾಧನೆ, ಅದಕ್ಕೆ ಪೂಜೆ ಅಂತ ಕರೀತಾರೆ, ಅಥವಾ ಪೂಜೆಯಿಂದ. ಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ. ಶಕ್ಯ ಅಂತಂದ್ರೆ ಸಾಧ್ಯ ಅಂತ ಹೇಳಿ, ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅಂತ. ಏನು? ಏವಂ ವಿಧೋ ದ್ರಷ್ಟುಂ. ಸೊ ಈ ಒಂದು ನೀನು ಈ ನಿನ್ನ ದಿವ್ಯ ನೇತ್ರಗಳಿಂದ ಈ ಕಾಣ್ತಾ ಇರುವಂತಹ ರೂಪವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೃಷ್ಟವಾನಸಿ ಮಾಂ ಯಥಾ. ಇದರಿಂದ ನಾನಿರುವಂತೆ ನನ್ನನ್ನ ಕಾಣ್ಲು ಕೂಡ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು.
ವೇದಾಧ್ಯಯನದಿಂದ ಆಗಿರ್ಬೋದು, ಕಠಿಣ ತಪಸ್ಸಿನಿಂದ ಆಗಿರ್ಬೋದು, ದಾನದಿಂದ ಅಥವಾ ಕಠಿಣ ಪೂಜೆಯಿಂದ ನೀನು ಈ ನನ್ನ ದಿವ್ಯವಾದ ಈ ನಿನ್ನ ಈ ದಿವ್ಯ ನೇತ್ರಗಳಿಂದ ಕಾಣ್ತಾ ಇರುವಂತಹ ಈ ನನ್ನ ರೂಪವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ನಿನ್ಗೆ ದಿವ್ಯ ರೂಪ ಕೊಟ್ಟಿದ್ದೇನೆ, ನೀನ್ ನೋಡ್ಬಹುದು, ಆದ್ರೆ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ ನೀನ್ ನನಗೆ. ಕೇವಲ ನೇತ್ರದ ಮೂಲಕ ನನ್ನ ಈ ಒಂದು ರೂಪವನ್ನ ನೀನ್ ಕಾಣ್ಬಹುದು. ಇವುಗಳಿಂದ ನಾನಿರುವಂತೆ ನನ್ನನ್ನ ಕಾಣ್ಲು ಕೂಡ ನಿನ್ಗೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ನಾನ್ ಮುಂದೆ ಹೇಗಿದ್ದೀನೋ ನಾನು ಇರುವಂತೆ ನಿನ್ಗೆ ಕಾಣ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರುವಂತ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಶ್ಲೋಕ 53. ನಾಹಂ ವೇದೈರ್ನ ತಪಸಾ ನಾದಾನೇನ ನ ಚೇಜ್ಯಯಾ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಜಯ. ನಾಹಂ ವೇದೇರ್ನ ತಪಸಾ ನಾದಾನೇನ ನಾಚೇಜ್ಯಯಾ ಶಕ್ಯ ಏವಂ ವಿದೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾಹಂ ವೇದೇರ್ನ ತಪಸಾ ನ ದಾನೇನ ನ ಚೇಜ್ಯಯಾ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇನ್ನೊಬ್ರು ಹೇಳಿ, ಬೇಗ ಹೇಳಿ ಇನ್ನೊಬ್ರು. ಜಯಲಕ್ಷ್ಮಿ ಮಾತಾಜಿ. ಜಯಲಕ್ಷ್ಮಿ ಆಚಾರ್ಯ. ಹರೇ ಕೃಷ್ಣ ಮಾತಾಜಿ. ನಾಹಂ ವೇದೈರ್ನ ತಪಸಾ ನಾದಾನೇನ ನ ಚೇಜ್ಯಯಾ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ ನಾ ಹೇಳ್ತಾ ಇರೋದು ಎಲ್ರಿಗೂ? ನಾನು ಈಗ ಕರಿತಾ ಇರೋ ಈಗ ಕೂಗ್ತೀನಲ್ಲ ಹೆಸರು, ಅದು ಮುಂದಿನ ಶ್ಲೋಕಕ್ಕೆ ನಾನು ಹೇಳಿ ಆದ್ಮೇಲೆ ನೀವು ಹೇಳ್ಬೇಕು, ಒಬ್ಬೊಬ್ರು ಆದ್ಮೇಲೆ ಒಬ್ರು. ಎಲ್ರು ಇದ್ರಿ ಅವೇರ್ ಆಗಿರಿ. ನೆಕ್ಸ್ಟ್ ಈಗ 53ನೇದಾಯ್ತು. 54ನೇ ಶ್ಲೋಕ ಹೇಳ್ಬೇಕಾಗಿರೋರು ಮಂಗಲಾವಿ, ಮಂಜುಳಾಯಿ, ಮಂಜುಳಾದೇವಿ, ನಂದಿನಿ, ಸೇನಪ್ಪ ಮಾತಾಜಿ. ಇವ್ರು 4 ಜನ ಮಾತಾಜಿಗಳು ರೆಡಿ ಇರಿ. ನಾನು ಹೇಳಿ ಆದ್ಮೇಲೆ ನೀವು ಹೇಳಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11ರ 54ನೇ ಶ್ಲೋಕ. ಭಕ್ತ್ಯಾ ತ್ವನನ್ಯಯಾ ಶಕ್ಯಃ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಹರೇ ಕೃಷ್ಣ. ಇದ್ರ ಉಚ್ಚಾರಣೆ ಭಕ್ತ್ಯಾ. ಭಕ್ತ್ಯಾ ತ್ವನನ್ಯಯಾ ಶಕ್ಯಃ. ಭಕ್ತ್ಯಾ ತು ತ್ವನನ್ಯಯ ಅಂತಂದ್ರೆ ತು ಅನನ್ಯಯ ಅಂತ ಹೇಳಿ ಬರುತ್ತೆ. ತು ಅನನ್ಯಯ ಶಕ್ಯ. ಅಹಂ ಏವಂ ವಿದೋ ಅರ್ಜುನ ಅಂತ ಹೇಳಿ. ಅಹಂ ಏವಂ ವಿದಃ ಅರ್ಜುನ ಅಂತ ಬರುತ್ತೆ ನೋಡಿ. ಇಲ್ಲಿ ವಿದೋ ಅರ್ಜುನ ಅಲ್ಲಿ ಅವಗ್ರಹ ಇದೆಯಲ್ಲ, ಸೊ ಅಲ್ಲಿ ಉಚ್ಚಾರಣೆ ಆಗುತ್ತೆ, ಹಿಂದಿನ ಪದ ವಿಸರ್ಗ ಆಗುತ್ತೆ, ವಿದಃ ಅರ್ಜುನ ಅಂತ ಆಗುತ್ತೆ. ನೀವಿಲ್ಲಿ 2 ಪದ ಮಾಡ್ಬೋದು. ಅಹಮೇವಂ ವಿದೋರ್ಜುನ ಅಂತ ಹೇಳ್ಬೋದು, ಅಥವಾ ಅಹಮೇವಂ ವಿದಃ ಅರ್ಜುನ ಅಂತ ಕೂಡ ಹೇಳ್ಬೋದು. ಜ್ಞಾತುಂ ದ್ರಷ್ಟುಂ, ಇಲ್ಲಿ ಕೂಡ ದಕ್ಕೆ ಒತ್ತಿದೆ, ಒಟ್ರ ಸುಳಿ ಇಲ್ಲ, ರ ಒತ್ತಿದೆ, ಹಾಗಾಗಿ ದ್ರಷ್ಟುಂ ಚ ತತ್ವೇನ. ಪ್ರವೇಷ್ಟುಂ, ಪ್ರವೇಷ್ಟುಂ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಒಂದೇ ಪದ, ಪ್ರವೇಶಿಸುವಂಥದ್ದು. ಪ್ರವೇಷ್ಟುಂ ಚ ಪರಂತಪ. ಹರೇ ಕೃಷ್ಣ. ಇದ್ರೊಂದು ಅರ್ಥ ತಿಳ್ಕೊಳ್ಳೋಣ. ಭಕ್ತ್ಯ ಅನನ್ಯಯ ಅಂದ್ರೆ ನ ಅನ್ಯ ಅಂದ್ರೆ ಯಾವ್ದು ಬೇರೆ ಚಿತ್ತದಿಂದ ಅಲ್ಲ, ಒಂದೇ ಚಿತ್ತದಿಂದ ಅಥವಾ ಏಕ ಚಿತ್ತದ ಭಕ್ತಿಯಿಂದ. ಭಕ್ತ್ಯಾ ತ್ವನನ್ಯಯ ಶಕ್ಯ, ಏಕಚಿತ್ತದ ಭಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇರುವಂಥದ್ದು. ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ರು, ನೀನು ಒಂದು ಕಠಿಣ ತಪಸ್ಸಿನಿಂದ, ದಾನದಿಂದ, ವೇದ ಅಧ್ಯಯನದಿಂದ, ಮತ್ತೆ ನಿನ್ನ ನೇತ್ರಗಳಿಂದ ನನ್ನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನಿರುವಂತೆ ಕಾಣ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾದ್ರೆ ಪ್ರಶ್ನೆ ಬರುತ್ತೆ, ಹೇಗೆ ಸಾಧ್ಯ ಮತ್ತೆ ಅಂತ. ಅದನ್ನು ಕೂಡ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಭಕ್ತಿ ಏಕಚಿತ್ತದ ಭಕ್ತಿಯಿಂದ ಮಾತ್ರ ಸಾಧ್ಯ ಅಂತ. ಅಹಂ ಏವಂ ವಿದೋ ಅರ್ಜುನ. ಸೊ ನನ್ನನ್ನು ಇಂತಹ ರೂಪದಲ್ಲಿ ತಿಳಿಯಲು, ನೋಡಲು
ಆಗತ್ತೆ. ಜ್ಞಾತುಂ ದ್ರಷ್ಟುಂ ಅಂತ ಹೇಳ್ತಾ ಇರುವಂತದ್ದು. ಅಹಮೇವ ವಿದೋ ಅರ್ಜುನ. ಅರ್ಜುನ ಅನನ್ಯ ಭಕ್ತಿಯಿಂದ ಮಾತ್ರ ನನ್ನನ್ನು ಇಂತಹ ರೂಪದಲ್ಲಿ ಅರಿತುಕೊಳ್ಳಲು ಸಾಧ್ಯ. ಜ್ಞಾತುಂ ದ್ರಷ್ಟುಂ ಚ ತತ್ವೇನ. ಜ್ಞಾತುಂ ಅಂದ್ರೆ ತಿಳಿಯೋದು, ತಿಳಿಯಲು. ಮತ್ತೆ ಚ ತತ್ವೇನ ಅಂತಂದ್ರೆ ಇಲ್ಲಿ ವಾಸ್ತವವಾಗಿ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ವಾಸ್ತವವಾಗಿ ತಿಳಿಯುವಂಥದ್ದು ಅಂದ್ರೆ ನಿಜವಾಗಿ ತಿಳಿಯುವಂಥದ್ದು. ಭಗವಂತ ಹೇಗಿದ್ದಾನೋ ಹಾಗೆ ತಿಳಿಯುವಂಥದ್ದು ಅಂತ. ಸೊ ನನ್ನನ್ನು ನಿಜವಾಗಿ ತಿಳಿಯಲು ಮತ್ತು ಕಾಣಲು ಅಂತ. ಆಮೇಲೆ ಪ್ರವೇಷ್ಟುಂ ಚ ಪರಂತಪ. ಮತ್ತು ಪ್ರವೇಷ್ಟುಂ ಅಂದ್ರೆ ಪ್ರವೇಶಿಸುವಂಥದ್ದು. ಎಲ್ಲಿಗೆ? ಭಗವಂತನ ಸನ್ನಿಧಿಗೆ ಅಂತ ಹೇಳ್ತಾ ಇರುವಂಥದ್ದು. ಇದಕ್ಕೆಲ್ಲ ನಾವು ಮಾಡ್ಬೇಕು ಅಂದ್ರೆ ಕೇವಲ ಭಕ್ತಿ ಮಾತ್ರ ಬೇಕು, ಇತರ ಸಾಧನಗಳಿಂದ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಈಗ ಒಟ್ಟಾರೆ ಏನು ಅರ್ಥ ಕೊಡುತ್ತಂದ್ರೆ ನನ್ನನ್ನ ತಿಳಿಯಲು, ಕಾಣ್ಲಿಕ್ಕೆ ಮತ್ತೆ ಅರಿಲಿಕ್ಕೆ, ನನ್ನ ಸನ್ನಿಧಿಗೆ ಬರ್ಲಿಕ್ಕೆ ಕೇವಲ ಅನನ್ಯ ಭಕ್ತಿ ಮಾತ್ರವೇ ಏಕೈಕ ಮಾರ್ಗ ಅಂತ ಹೇಳ್ತಾ ಇರುವಂತದ್ದು. ಸೊ ತುಂಬಾ ಮುಖ್ಯವಾದಂತ ಶ್ಲೋಕ. ಬೇರೆ ಮಾರ್ಗ ಇಲ್ಲ ನೋಡಿ. ಎಷ್ಟೊಂದು ಯೋಗಗಳನ್ನ ನಾವು ನೋಡ್ತೇವೆ. ಕರ್ಮಯೋಗ ಆಗಿರ್ಬೋದು, ಜ್ಞಾನ ಯೋಗ, ಧ್ಯಾನ ಯೋಗ. ಸೊ ಇವೆಲ್ಲ ನೋಡಿದಾಗ ಅದ್ರಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು ಭಕ್ತ್ಯ ತ್ವನನ್ಯಯ. ಸೊ ಕೇವಲ ಭಕ್ತಿಯಿಂದ ಮಾತ್ರ, ಭಕ್ತಿ ಮಾರ್ಗದಿಂದ ಮಾತ್ರ ನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ. ಶ್ಲೋಕ 54. ಭಕ್ತ್ಯಾ ತ್ವನನ್ಯಯ ಶಕ್ಯಃ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಧನ್ಯವಾದಗಳು. ಹರೇ ಕೃಷ್ಣ. ಒಂದ್ ಸ್ವಲ್ಪ ಸೌಂಡ್ ಇದೆ, ಓದ್ಲಾ? ಓಕೆ, ಓದಿ. ಶ್ಲೋಕ 54. ಭಕ್ತ್ಯಾ ತತ್ವಜ್ಞೇಯ ಶಕ್ಯಂ ಅಹಮೇವ ವಿದೋರ್ಜುನ ಜ್ಞಾತು ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 54. ಭಕ್ತ್ಯಾ ತ್ವನನ್ಯಯ ಶಕ್ಯಃ ಅಹಮೇವಂ ವಿದೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಕ್ತ್ಯಾ ತ್ವನನ್ಯಯ ಶಕ್ಯಃ ಅಹಮೇವಂ ವಿದೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಕೆ, ಎಲ್ಲಾದ್ರೂ ಆದ್ರೆ ಅನ್ಕೊಳ್ತಾನೆ. ಮಂಗಲಾಭಿ ಮಾತಾಜಿ ಹೇಳಿಲ್ಲ ಅನ್ಕೋತೇನೆ. ಇದ್ದೀರಾ ಮಂಗಲಾಭಿ? 4 ಜನ ಆಯ್ತು ಮಾತಾಜಿ. ಆಯ್ತಾ? ನಾನಲ್ಲಿ ನೋಡಿಲ್ಲ. ಹಾ ಸರಿ ಸರಿ ಸರಿ. ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಈಗ ಮುಂದಿನ ಶ್ಲೋಕನ ಹೇಳ್ಬೇಕಾದವ್ರ ಹೆಸರು ಕೂಗ್ತೇನೆ ನೋಡಿ. ಯಾರಿದ್ರು? ನಿರ್ಮಲಾ, BR, ಪದ್ಮಾ, ಪಾರ್ವತಮ್ಮ, ಪ್ರಿಯಾಂಕಾ, ಮಂಜುನಾಥ್. 4 ಮಾತಾಜಿಗಳು ಹೇಳಿ. ನೆಕ್ಸ್ಟ್ ಶ್ಲೋಕ ನಾನು ಹೇಳಿದ್ಮೇಲೆ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 ಕೊನೆಯ ಶ್ಲೋಕ. ಮತ್ಕರ್ಮ ಕೃನ್ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತಾಃ ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ. ಉಚ್ಚಾರಣೆ: ಮತ್ಕರ್ಮ ಕೃನ್ಮತ್ಪರಮೋ. ಇದನ್ನ ಬಿಡಿಸಿದಾಗ ಮತ್ಕರ್ಮ ಕೃತ್ ಮತ್ಪರಮಃ ಅಂತ ಆಗತ್ತೆ. ಮತ್ಕರ್ಮ ಕೃತ್ ಮತ್ಪರಮೋ. ಇಲ್ಲಿ ನೀವು ಮತ್ಕರ್ಮ ಕೃತ್ ಕೃನ್ಮತ್ಪರವೋ ಕೃತ್ ಮತ್ಪರಮೋ ಅಂತ ಹೇಳ್ಬೋದು. ಮತ್ಕರ್ಮ ಕೃತ್ ಮತ್ಪರಮೋ ಅಂತ ಹೇಳ್ಬೋದು. ಅಲ್ಲಿ ಮ ಇದೆಯಲ್ಲ, ಅದನ್ನ ಜಾಗದಲ್ಲಿ ಮ ಅಂತ ಹಾಕ್ಬಹುದು, ಮತ್ಪರಮೋ ಅಂತ ಹೇಳಿ. ಇಲ್ಲ ಕೂಡಿ ಹೇಳ್ತೀನ ಅಂತಂದ್ರೆ ಕೂಡಿ ಹೇಳಿ. ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತಃ. ಮದ್ಭಕ್ತ ಅಂತ ಕರೀತಾರೆ 2 ಪದ. ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ. ನೋಡಿ, ವೈ ಇದೆ ಮತ್ತೆ ಅರ್ಕಾವಳಿ ಇದೆ. ಸೊ ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ. ತುಂಬಾ ಸರಳವಾಗಿರುವಂತದ್ದು, ನೀವೆಲ್ಲರೂ ಕೂಡ ಹೇಳ್ತೀರಾ ಅನ್ಕೊಳ್ತೇನೆ. ಸರಿ, ಇದ್ರೊಂದು ಅರ್ಥನ ತಿಳ್ಕೊಂಡ್ ಬರೋಣ. ಮತ್ಕರ್ಮ ಕೃತ್ ಮತ್ಪರಮೋ ಅಂದ್ರೆ ಮತ್ಕರ್ಮ ಕೃತ್ ಮತ್ಪರಮಃ ಅಂತ ಕರೀತಾರೆ. ಇಲ್ಲಿ
ಯಾರು ಅಂದ್ರೆ ನನಗಾಗಿ ಕೆಲಸ ಮಾಡ್ತಾರೋ ಅಂತ. ಮತ್ಕರ್ಮ ಅಂದ್ರೆ ನನಗಾಗಿ ಕೆಲಸ ಮಾಡುವಂಥವನು ಅಂತ ಹೇಳ್ತಾ ಇರುವಂತದ್ದು. ಕೃತ್ ಕೃತ್ ಅಂದ್ರೆ ಮಾಡುವಂಥವನು, ನನಗಾಗಿ ಕೆಲಸ ಕರ್ಮ ಮಾಡುವಂಥವನು. ಮತ್ ಪರಮಃ ನನ್ನನ್ನೇ ಪರಮ ಗುರಿಯಾಗಿ ಮಾಡಿಸ್ಕೊಂಡವನು ಅಂತ ಹೇಳಿ. ಇಲ್ಲಿ ನನಗಾಗಿ ಕರ್ಮಗಳನ್ನ ಮಾಡುವಂಥವನು, ಮತ್ತೆ ನನ್ನನ್ನೇ ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡ್ಕೊಂಡಿರುವಂಥವನು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಎಲ್ಲಿ ಮತ್ ಪರಮೋ ಅಂತ ಹೇಳಿ ಹೇಳ್ದಾಗ, ಮತ್ ಪರಮ ಅಂತಂದ್ರೆ ಅದು ಪರಮ ಗುರಿ. ಸೊ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡ್ಕೊಂಡಿದ್ದವನು. ಮದ್ಭಕ್ತ ಸಂಘವರ್ಜಿತ. ಮದ್ಭಕ್ತ ಅಂದ್ರೆ ಅದು ಅವನು ನನ್ನ ಭಕ್ತ. ಸಂಘವರ್ಜಿತ ಅಂತ ಹೇಳ್ತಾ ಇರುವಂತದ್ದು, ಅವನು ಈ ಒಂದು ಆಸಕ್ತಿಯಿಂದ, ಸಂಘವರ್ಜಿತ ಅಂದ್ರೆ ಈ ಒಂದು ಆಸಕ್ತಿ ಆಸೆಗಳು ಅದರಿಂದ ವರ್ಜಿತ ಅಂದ್ರೆ ಮುಕ್ತನಾದಂಥವನು ಅಂತ. ಆಸಕ್ತಿಯಿಂದ ಮುಕ್ತನಾದಂಥವನು. ನಿರ್ವೈರ ಸರ್ವಭೂತೇಶು. ನಿರ್ವೈರ ಅಂದ್ರೆ ವೈರಹ ಅಂತಂದ್ರೆ ದ್ವೇಷ, ನಿರ್ವೈರಹ ಅಂದ್ರೆ ದ್ವೇಷವಿಲ್ಲದೆ ಇರುವಂತದ್ದು. ದ್ವೇಷವಿಲ್ಲ. ಎಲ್ಲಿ ದ್ವೇಷ ಇಲ್ಲ? ಸರ್ವಭೂತೇಶು ಅಂದ್ರೆ ಯಾರು ಭಗವಂತನ ಭಕ್ತನಿದ್ದಾನೋ ಅವನು ಎಲ್ಲ ಜೀವಿಗಳ ಮೇಲೂ ಕೂಡ ದ್ವೇಷ ಇರೋದಿಲ್ಲ. ಯಹ ಸ ಮಾಮೇತಿ ಪಾಂಡವ. ಸೊ ಹೀಗೆ ಸಹ ಅಂತಂದ್ರೆ ಅಂತವನು, ಮಾಮ್ ಏತಿ ಪಾಂಡವ ನನ್ನನ್ನು ಪಡಿತಾನೆ ಅಥವಾ ನನ್ನಲ್ಲಿಗೆ ಬರ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಹೇಳ್ತೇನೆ. ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ. ಸರಿ ಇದೆ ಮಾತಾಜಿ? ಸ ಮಾಮೇತಿ, ಯಃ ಸ ಮಾಮೇತಿ ಪಾಂಡವ. ಯಃ ಸ ಮಾಮೇತಿ ಪಾಂಡವ. ಸರಿ. ಕೇಳ್ತಾ ಇಲ್ಲ ಮಾತಾಜಿ ನೀವು ಹೇಳ್ತಾ ಇರೋದು. ಈಗ ಕೂಗಿದ್ನಲ್ಲ ಹೆಸರು, ನಾನ್ ಹೆಸರು ಕೂಗಿದ್ದೇನೆ ಮಾತಾಜಿ, ನನ್ಗೆ ಯಾರು ಕೂಗಿದೆ ಗೊತ್ತಿಲ್ಲ. ಮತ್ಕರ್ಮ ಪದ್ಮ ಮಾತಾಜಿ. ಹೇಳಿ. ಮತ್ಕರ್ಮ ಕೃತ್ ಮತ್ ಪರಮೋ ಮದ್ಭಕ್ತ ಸಂಘ ವಿವರ್ಜಿತ ನಿರ್ವೈಹ ಸರ್ವಭೂತೇಷು ಯಃ ಸಹ ಮಾಮೇತಿ ಪಾಂಡವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮತ್ಕರ್ಮ ಕೃನ್ ಮತ್ ಪರಮೋ ಮದ್ಭಕ್ತ ಸಂಘವರ್ಜಿತ ನಿರ್ವೈರ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ. ಹರೇ ಕೃಷ್ಣ ಪಾಂಡವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ಕರ್ಮ ಕೃತ್ ನ ಮತ್ಕರ್ಮೋ ಮದ್ಭಕ್ತ ಸಂಘವರ್ಜಿತ ನಿರ್ವೈರ ಸರ್ವಭೂತೇಷು ಯಂ ಸ ಮಾಮೇತಿ ಪಾಂಡವ. ಹರೇ ಕೃಷ್ಣ ನೋಡಿ, ಮಾತಾಜಿ. ಮೊದಲನೇ ಲೈನು ಮತ್ಕರ್ಮ ಕೃತ್ ಮತ್ ಪರಮೋ ಅಥವಾ ಮತ್ಕರ್ಮ ಕೃತ್ ಮತ್ಕರ್ಮ ಕೃನ್ ಮತ್ ಪರವೋ ಕೃನ್ ಮತ್ ಪರಮೋ ಅಂತ ಆಗುತ್ತೆ. ಬಟ್ ಬೆಟರ್ ನೀವು ಅದನ್ನ ಬಿಡಿಸಿ ಅಲ್ಲಿ ಮತ್ಕರ್ಮ ಕೃತ್ ಅಂತ ಹೇಳಿ ಆಮೇಲೆ ಮತ್ ಪರಮೋ. ಸರಿ ಮಾತಾಜಿ. ಮತ್ಕರ್ಮ ಕೃತ್ ಮತ್ಕರಮೋ ಮದ್ಭಕ್ತ ಸಂಘವರ್ಜಿತ. ಸಾಕು ಒಂದೇ ಲೈನು ಸರಿ ಇದೆ, ಉಳಿದಿದ್ದೆಲ್ಲ ಅದು ಒಂದೇ ಲೈನ್. ಓಕೆ, ಸೊ ಇಲ್ಲಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಓಕೆ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ವಿಶ್ವರೂಪ ದರ್ಶನ ಯೋಗೋ ನಾಮ ಏಕಾದಶೋऽಧ್ಯಾಯಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಈಗ ಒಬ್ಬೊಬ್ರಾಗಿ ಹೇಳ್ತಾ ಹೋಗಿ, ನಾನು ಕೂಗ್ತೇನೆ. ಒಂದೊಂದು ಶ್ಲೋಕ ಹೇಳಿ ಎಲ್ರು. ಅದೇ ಅದೇ ರಿಪೀಟ್ ಮಾಡೋಣ.
ಎಲ್ಲಿಗೆ ಹೋಗಿದ್ವಿ? ಯಾರಿದ್ರು? ಪಾರ್ವತಮ್ಮ ಮಾತಾಜಿ ಆಗಿದ್ರು, ಪ್ರಿಯಾಂಕಾ ಮಾತಾಜಿ ಆಗಿದ್ರು. ಇವರು ರಾಜಲಕ್ಷ್ಮಿ ಮಾತಾಜಿ ಹೇಳಿ. ರಾಜಲಕ್ಷ್ಮಿ ಎಸ್. ಕೇಳಿಸ್ತಾ ಇದೆಯಾ? ರಾಮು ಪಟ್ಕುರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ, ಶ್ಲೋಕ ಹೇಳಿ. ಶ್ಲೋಕ 1. ಅರ್ಜುನ ಉವಾಚ ಮದನುಗ್ರಹ ಪರಂ ಗುಹ್ಯ ಬದಾತ್ಮ ಸಂಜಿತಂ ಯಕ್ತಯೋಕ್ತಂ ವಚಸ್ತೇನ ಮೋಯಂ ವಿಗತೋ ಮಮ. ಹರೇ ಕೃಷ್ಣ ಮಾತಾಜಿ. ಇದು ಮದನುಗ್ರಹಾಯ ಪರಮಂ. ಮದನುಗ್ರಹ ಪರಮಂ ಗ್ರಹಾಯ ಪರಮಂ. ನೀವು ಈಗ ಜಾಯ್ನ್ ಆಗಿದ್ದೀರಾ? ಕೇಳ್ತಾ ಇದ್ದೀನಿ. ಅರ್ಜುನ ವಾಚ ಮದನುಗ್ರಹ ಪರಮಂ ಗುಹ್ಯ ಮದಾತ್ಮ ಇಲ್ಲಿ ಪ್ರಭುಜಿ. ಓಕೆ ಓಕೆ. ರತ್ನ ಬಸವರಾಜು ಮಾತಾಜಿ. ಮುಂದಿನವ್ರು ರೆಡಿ ಇರ್ರಿ ಎಲ್ರು. ನಿಮ್ಮ ಅಲ್ಫಾಬೆಟಿಕಲ್ ನಿಮ್ಮ ಹೆಸರು ಎಲ್ಲಿ ಬರುತ್ತೆ ನೋಡಿ. ರತ್ನ ಬಸವರಾಜು. ಸರಿ, ರವಿ ಪ್ರಭು. ಇಲ್ಲ ಮಾತಾಜಿ, ಮಾತಾಜಿ ಹೇಳ್ತೀನಿ. ಹೇಳಿ. ಶ್ಲೋಕ 2. ಭವಾಪ್ಯ ಯೋ ಹಿ ಭೂತಾನಾಂ ಶ್ರುತೋಶ್ವಿರಸ್ತರಸೋ ಮಯ ತತ್ವತಃ ಕಮಲ ಪತ್ರಾಕ್ಷ ಮಹಾತ್ಮ್ಯಂ ಅಪಿ ಚ ಅವ್ಯಯಂ. ಹರೇ ಕೃಷ್ಣ ಮಾತಾಜಿ. ಸ್ವತ್ತಃ 3ನೇ ಲೈನ್ ಅದು 1ನೇ ಪದ. ಸ್ವತ್ತಃ ತತ್ವತಃ ಕಮಲ ಪತ್ರಾಕ್ಷ ಮಹಾತ್ಮ್ಯಂ ಅಪಿ ಚ ಅವ್ಯಯಂ. ನೆಕ್ಸ್ಟ್ ಹೇಳಿ ರವಿ ಪ್ರಭು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಏವಮೇತಾದ್ಯತ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ರೇಖಾ ಬಂಗೇರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯ ಆತ್ಮನಮವ್ಯಯಂ. ದರ್ಶಯಾತ್ಮಾನಂ ಅವ್ಯಯಂ. ದರ್ಶಯಾತ್ಮಾನಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ರೂಪಾ ಕುಡುಕಲ್ 4ನೇದು ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನ್ ಉವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಹರೇ ಕೃಷ್ಣ. ಶಿಲಾದೇವಿ ಮಾತಾಜಿ. ಸಾರಿ, ಶಶಿಕಲಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಪಶ್ಚಾದಿತ್ಯಾನ ವಸುನ ರುದ್ರ ಆಸ್ವಿನೋ ಮರುತಸ್ತಥಾ ಬಹೂನ್ಯ ದೃಷ್ಟ ಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಪಶ್ಚಾಶ್ಚರ್ಯಾಣಿ ಭಾರತ. ಭಾರತ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಇನ್ನೊಬ್ರಿದ್ದಲ್ಲ ಅವರು ಮಾತಾಜಿ. ಶಿಲಾದೇವಿ ನಾ ಹೇಳ್ತೀನಿ. ಹೇಳಿ. ಶ್ಲೋಕ 7. ಏಕಸ್ತಂ ಜಗತ್ಕೃತ್ಸ್ನಂ ಪಶ್ಚಾದ್ಯ ಸಚಿರಾಚರಂ ಮಮ ದೇಹಿ ಗುಡಾಕೇಶ ಯಚ್ಛಾನದ್ ದೃಷ್ಟಮಿಚ್ಛಸಿ. ದ್ರಷ್ಟುಮಿಚ್ಛಸಿ. ಯಚ್ಛಾನದ್ಯ ದ್ರಷ್ಟುಮಿಚ್ಛಸಿ. ದ್ರಷ್ಟುಂ ಇಚ್ಛಸಿ. ದ್ರಷ್ಟುಂ ಇಚ್ಛಸಿ. ನೆಕ್ಸ್ಟ್ ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಧನ್ಯವಾದಗಳು ಮಾತಾ. ನೆಕ್ಸ್ಟ್ ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಂಜಯ ಉವಾಚ
एवमुक्त्वा ततो राजन् महायोगेश्वरो हरि दर्शयामास पार्थाय परमं रूपमैश्वरम्. ಹರೇ ಕೃಷ್ಣ. ಹರಿಹಿ ವಿಸರ್ಗ ಬಿಟ್ರಿ, ಹರಿ ವಿಸರ್ಗ ನಿಲ್ಲಿಸಿ. ನೆಕ್ಸ್ಟ್ ಉಮಾದೇವಿ ಮಾತಾಜಿ 10. ಹೇಳಿ ಮಾತಾಜಿ. ಶ್ಲೋಕ ಇಲ್ಲ ಮಾತಾಜಿ, ನಿಮ್ದು ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ ನಿಮ್ದು. ಹೇಳಿದ್ದು ಮಾತಾಜಿ. ಇಲ್ಲ ನೀವು ನೆಟ್ವರ್ಕ್ ಇರೋ ಜಾಗದಲ್ಲಿ ಬರ್ಬೇಕು. ಅನೇಕ ಅದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯನೇಕೋದ್ಯತಾಯುಧಂ. ಕೇಳಿಸ್ತಾ ಮಾತಾಜಿ? ಇವಾಗ ಕೇಳಿಸ್ತು. ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ವೆಂಕಟೇಶ್ ಪ್ರಭು. ಹರೇ ಕೃಷ್ಣ ಮಾತಾಜಿ. ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ವಿಜಯ್ ಪ್ರಭು. ನೀವ್ಯಾಕೆ ಮೇಲೆ ಹೋಗಿ ಕೂತಿದ್ರಾ ಪದ್ಮ ಮಾತಾಜಿ? ಓಕೆ, ಸುಮಿತ್ರಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ತತ್ರೈಕಸ್ಥಂ ಜಗತ್ ಕೃತ್ಸ್ನಂ ಪವಿತ್ರ ಮಾತಾಜಿ. ಒಂದ್ಸಲ ಕರೆಕ್ಟ್ ಇದೆ, ನೀವು ಹೇಳಿ. ಸರಿ ಹೇಳ್ತಾ ಇದ್ದೀರಾ, ಹೇಳಿ. ಮಾತಾಜಿ. ಪ್ರವಿಭಕ್ತ ಮನೆ ಕದಾ ಅಪಶ್ಯತ್ ದೇವದೇವಸ್ಯ ಶರೀರೇ ಪಾಂಡವಸ್ತದ. ಸರಿ, ವೆರಿ ಗುಡ್. ನೆಕ್ಸ್ಟ್ ಅಂಬಿಕಾ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 14. ತತಃ ಸ ವಿಸ್ಮಯ ವಿಷ್ಣು ವಿಷ್ಣು ಅಲ್ಲ, ವಿಸ್ಮಯಾವಿಷ್ಟೋ. ತತಃ ಸ ವಿಸ್ಮಯ ವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಮಲ್ಜಮ್ಮ ಮಾತಾಜಿ ಹೇಳ್ತೀನಿ. ಹೇಳಿಕ್ಕಾಗತ್ತಾ ನಿಮ್ಗೆ? ಹೇಳಿ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಸ್ತದಾ ಭೂತ ವಿಶೇಷ ಸಂಗಾನ್ ಬ್ರಹ್ಮಾಣಿ ಮಿಷಾಂ ಕಮಲಾಸನಸ್ಥಂ ಋಷಿಂಚ ಸರ್ವಾನುಗಾಂಚ ದಿವ್ಯಾನ್. ಮಾತಾಜಿ ಸರ್ವಾನ್ ಉರಗಾಂಶ್ಚ ದಿವ್ಯಾನ್. ಇದು ಲಾಸ್ಟ್ ಋಷಿಂಚ. ಅದು ಋಷಿಂಚ ಸರ್ವಾನುಗಾಶ್ಚ ದಿವಾನ್. ಥ್ಯಾಂಕ್ ಯು ಮಾತಾಜಿ. ಸರಿ, ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭು ಬೇಡ, ಅವ್ರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಗಾಯತ್ರಿ ಮಾತಾಜಿ ಹೇಳಿ. ಯಾರಿಗಾದ್ರು ಬಿಟ್ರೆ ನೆನಪು ಮಾಡಿ ನನಗೆ, ಯಾರಿಗಾದ್ರು ನಾನು ಮರ್ತು ಮುಂದೆ ಹೋಗಿದ್ರೆ. ಅನೇಕ ಬಾಹು ದಳವಕ್ರ ನೇತ್ರಂ ಪಶ್ಯಾಮಿ ತ್ವಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಗೀತಯ್ಯ ಮಾತಾಜಿ. ಶ್ಲೋಕ 17. ಕಿರೀಟ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ಮ್ಯೂಟ್ ಆಯ್ತು ನಿಮ್ದು. ಶ್ಲೋಕ 17.
किरीटिनं गदिनं चक्रिणं च तेजोराशिं सर्वतो दीप्तिमन्तं पश्यामि त्वां दुर्निरीक्षं समन्तात् दीप्तानलर्काद्युतिमप्रमेयम्. ನೆಕ್ಸ್ಟ್ ಗಾಯತ್ರಿ ಮಾತಾಜಿ. ಗಾಯತ್ರಿ ಮಾತಾಜಿ ಆಯ್ತು ಹೇಳಿದ್ರಲ್ಲ. ಮಾತಾಜಿ ನಂದು. ಗೀತಾ ಕೋರ್ಡಿಕಲ್ ಮಾತಾಜಿ ಹೇಳಿ. 18. ಶ್ಲೋಕ 18. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯ ಶಾಶ್ವತ ಧರ್ಮ ಭೋಕ್ತ ಸನಾತನಸ್ಥಂ ಪುರುಷೋ ಮತೋ ಮೇ. ಧನ್ಯವಾದಗಳು ಮಾತಾಜಿ. ಹರಿಣಿ ಮಾತಾಜಿ ಹೇಳಿ. 19. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಅನಾದಿಮತ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಂ ದೀಪ್ತಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ನೆಕ್ಸ್ಟ್ ಎಲ್ರು ನಿಮ್ಗೆ ಯಾವ್ದು ಶ್ಲೋಕ ಬರುತ್ತೆ ನೋಡಿ, ನಂಬರ್ ಗೊತ್ತಾಗತ್ತೆ. ನೀವ್ ನಂಬರ್ ಯಾವ್ದು ಬರುತ್ತೋ ಅದು ಸ್ವಲ್ಪ ರೆಡಿ ಆಗಿ ಪ್ರಿಪೇರ್ ಆಗಿರಿ ನೋಡ್ಕೊಂಡು. ನೆಕ್ಸ್ಟ್ ಜಯಲಕ್ಷ್ಮಿ ಮಾತಾಜಿ. ಸಾರಿ ಮಾತಾಜಿ. ಅವ್ರಿಗೆ ಕೇಳ್ಬೇಕು ಮಾತಾಜಿ, ಅವ್ರ ಹತ್ರ ಇದೆ, ನಾನು ಮಾತಾಡ್ತೇನೆ. ಹೇಳಿ. ಹರೇ ಕೃಷ್ಣ. ಜಯಲಕ್ಷ್ಮಿ ಮಾತಾಜಿ ಇಲ್ವಾ? ನೆಕ್ಸ್ಟ್ ಹೇಳಿ ಮಾತಾಜಿ. ಕಾಂತಮನೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ್ತೇನೆ. ದ್ಯಾವಾ ಪೃಥಿವ್ಯೋರಿಮನ್ ಮದನ್ ದ್ಯಾವಾ ಹೇಳಿ. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರಾವ್ಯಜಿತಂ ಮಹಾತ್ಮನ್. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಹೇಳ್ತೀನಿ ಕಾಂತಮಣಿ. ಹೇಳಿ. ಅಮೀಹಿ ತ್ವಾಂ ಸುರಸಂಗ ವಿಶಂತಿ ಕೇಚಿದ್ವಿತಾದ್ ಪ್ರಾಂಜಲಯೋ ಗೃಣಂತಿ ಸ್ವಸ್ತಿತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಗಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಹರೇ ಕೃಷ್ಣ ಮಾತಾಜಿ. ಅಲ್ಲಿ ಲಾ ಇದೆಯಲ್ಲ, ಅಲ್ಲಿ ಲಾ ಆಗ್ಬೇಕು. ಪುಷ್ಕಲಾಭಿಹಿ. ನೆಕ್ಸ್ಟ್ ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರುದ್ರಾದಿತ್ಯ ವಸುವೋ ಯೇ ಚ ಸಾಧ್ಯಾಃ ವಿಶ್ವೇಸ್ವಿನೋ ಮರುತಶ್ಚೋಷ್ಮ ಪಾರ್ಚ ಗಂಧರ್ವ ಯಕ್ಷಾಸುರ ಸಿದ್ಧ ಸಂಗಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರಾಗ ಗೊತ್ತಿದ್ರೆ ರಾಗದಲ್ಲಿ ಹಾಡಿ. ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯಾಃ, ಹೀಗೆ ಬರುತ್ತೆ. ನೆಕ್ಸ್ಟ್ ಮಂಗಲ ಮಾತಾಜಿ. ಧನ್ಯವಾದಗಳು. 23 ಹೇಳಿ. ಇದ್ದೀರಾ ಮಂಗಲ ಮಾತಾಜಿ? ಓಕೆ. ಮಂಜುಳಾ ಇದ್ದಾರೆ. ಹೇಳಿ. ಶ್ಲೋಕ 23. ರೂಪಂ ಮಹತ್ತೆ ಬಹುವಕ್ತನೇತ್ರಂ ಮಹಾಭಾವೋ ಬಹುಭಾವೋ ರೂಪಪಾದಂ ಬಹುಧರಂ ಬಹುದಷ್ಟ ಕರಾಳಂ ದೃಷ್ಟಲೋಕಂ ಪ್ರವೃತ್ತಿತಾಸ್ತದಾಹಂ. ದೃಷ್ಟ್ವಾ ಲೋಕಾಃ. ಲೋಕಾಂ ಅಲ್ಲ, ವಿಸರ್ಗ ಮಾತಾಜಿ. ಲೋಕಾಂ ಪ್ರವೃತ್ತಿತಾಸ್ತದಾಹಂ. ನೆಕ್ಸ್ಟ್ ಮಂಜುಳಾ ಮಾತಾಜಿ. ಮಂಜುಳಾ ದೇವಿ. ಓದ್ತೀನಿ ಮಾತಾಜಿ. ಶ್ಲೋಕ 24. ನಭಸ್ಪರ್ಶಂ ದೀಪ್ತಮನೇಕವರ್ಣಂ ವ್ಯಕ್ತಾನನಂ ದೀಪ್ತವಿಶಾಲನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವಿತಿತಾಂ ತರಾತ್ಮ ಧೃತಿಂ ನ ವಿಂಧಾಮಿ ಶಮಂ ಚ ವಿಷ್ಣು. ಅದು ಸರಿನಾ ಮಾತಾಜಿ? ವಿಷ್ಣು ಅದು ಮಾತಾಜಿ. ವಿಷ್ಣು. ಶಮಂ ಚ ವಿಷ್ಣು. ಶಮಂ ಚ ವಿಷ್ಣು. ನೆಕ್ಸ್ಟ್ ನಂದಿನಿ ಸೇನಪ್ಪ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಷ್ಟ್ರಾ ಕರಾಳಾನಿ ಚಾತೆ ಮುಖಾನಿ
दृष्ट्वैव कालानलसन्निभानि दिशो न जाने न लभे च शर्मा प्रसीद देवेश जगन्निवास। हरे कृष्ण। ನಿರ್ಮಲ ಮಾತಾಜಿ. ಹೇಳ್ತೇನೆ. ಅಮಿ ಚ ತ್ವಾಂ ದೃಷ್ಟರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾಂ ಅನಿಪಾಲಸಂಘೈರ್ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಸ್ಮಂ ದಿಯೈರಪಿ ಯೋಧಮುಖೈಃ. ತಪ್ಪಿದೆ ಇಲ್ಲಿ ಮಾತಾಜಿ. ಸಹೈವ ವಾವ ಅವನಿಪಾಲ ಸಂಗೈಹಿ ವ ಆದ್ಮೇಲೆ ಅ ಹಚ್ಬೇಕು. ಸಹೈವ ವಾವ ಅವ ಸಹೈವ ವಾ ಸಹೈವ ಏವ ಅಂತ ಇದೆಯಲ್ಲ, ಸಹೈವ ವಾ ಅವನಿಪಾಲ ಸಂಗೈಹಿ ವಾ ಆದ್ಮೇಲೆ ಅ ಹಚ್ಬೇಕು. ಸಹೈವ ಸಹೈವ ಅವನಿಪಾಲ ವನಿಪಾಲ ಸಂಗೈಹಿ. ಇನ್ನೆಲ್ಲ ಸರಿ ಇದೆ ಮಾತಾಜಿ. ನೆಕ್ಸ್ಟ್ ಪದ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದೃಷ್ಟ್ರಾ ಕರಾಳಾನಿ ಭಯಾನಕಾನಿ ದೃಷ್ಟ್ರಾಂ ಕರಾಳಾನಿ ಭಯಾನಕಾನಿ ದಂಷ್ಟ್ರಾ ಕರಾಳಾನಿ ಭಯಾನಕಾನಿ ಕೇಚಿದ್ವಿಲಗ್ನ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈ. ಕರೆಕ್ಟ್ ಮಾತಾಜಿ? ಪಾರ್ವತಮ್ಮ ಮಾತಾಜಿ ಸರಿ ಬಂತು. ಹರೇ ಕೃಷ್ಣ ಮಾತಾಜಿ. ನಾನು 2 ನಿಮಿಷ ಬಿಟ್ಟು ಮಾಡ್ತೀನಿ. ಈಗ ಒಬ್ರಿಗೆ ಹೇಳಿ ಮಾತಾಜಿ. ನೆಕ್ಸ್ಟ್ ಪ್ರಿಯಾಂಕಾ ಜುಟ್ಟೂರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಥಾ ನದೀನಾಂ ಬಹವೋಂಬವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕಾ ವಿರಹ ವಿಶಂತಿ ವಕ್ತ್ರಾಣ್ಯ ಅಭಿಜ್ವಲಂತಿ. ಅಭಿವಿಜ್ವಲಂತಿ. ಹರೇ ಕೃಷ್ಣ. ಅಂದ್ರೆ ವಕ್ತ್ರಾಣಿ ಅಭಿವಿಜ್ವಲಂತಿ ಅಂತ 2 ಪದ ಬರುತ್ತೆ. ವಿಶಂತಿ ವಕ್ತ್ರಾಣಿ ಅಭಿವಿಜ್ವಲಂತಿ. ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಃ ವಿಶಂತಿ ನಾಶಾಯ ಸಮೃದ್ಧವೇಗಃ ತಥೈವ ನಾಶಾಯ ವಿಶಂತಿ ಲೋಕಃ ತಾವಾಪಿ ವಕ್ರಾಣಿ ಸಮೃದ್ಧವೇಗಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನೆಕ್ಸ್ಟ್ ರಾಮು ಪಟ್ಕುರೆ ಮಾತಾಜಿ. ನಾನು ಓದ್ತೀನಿ ಮಾತಾಜಿ. ಪಾರ್ವತಮ್ಮ ಮಾತಾಜಿ. ತೇಜೋಭಿರಾಪೂರ್ಯ ಜಗತ್ತ ಭಾಸಸ್ತವೋಗ್ರ ಪ್ರತಪಂತಿ ವಿಷ್ಣು. ಹರೇ ಕೃಷ್ಣ ಮಾತಾಜಿ. ರಾಮು ಪಟ್ಕುರಿ ಪ್ರಭುಜಿ. ಹೇಳ್ತೀರಾ ಮಾತಾಜಿ? ಶ್ಲೋಕ 31. ಅತ್ಯಾಹಿ ಮೇ ಕೋ ಭವಾನುಗ್ರಹ ರೂಪೋ ನಮಸ್ತುತೆ ದೇವರ ಪ್ರಸೀದ್ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರತ್ನಾ ಬಸವರಾಜ್ ಮಾತಾಜಿ. ಶ್ಲೋಕ 32. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಾಕ್ಷಯ ಕೃತ್ ಪ್ರವೃದ್ಧೋ ಲೋಕಾನ್ ಸಮಹರ್ತಂ ಇಹ ಪ್ರವೃತ್ತಾಃ ಕೃತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೋ ಅವಸ್ಥಿತಾಃ ಅವಸ್ಥಿತಾ ಪ್ರತ್ಯನಿಕೇಶು ಯೋಧಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ರವಿ ಪ್ರಭು. ಹರೇ ಕೃಷ್ಣ ಮಾತಾಜಿ.
तस्मात् त्वमुत्तिष्ठ यशो लभस्व जित्वा शत्रून् भुक्त्वा भुङ्क्ष्व भुक्ष्व भुङ्क्ष्व राज्यं भुङ्क्ष्व जित्वा शत्रून् भुङ्क्ष्व राज्यं समृद्धं मयैवैते निहता पूर्वमेव निमित्तमात्रं भव सव्यसाचिन्। हरे कृष्ण माताजी। ರೂಪಾ ಕುಡುಗಲ್ ರೇಖಾ ಬಂಗೇರ ಮಾತಾಜಿ ಹೇಳ್ಬೇಕಾ ಈಗ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹಾ ಹೇಳಿ. ಶ್ಲೋಕ 34 ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯ ನ ಪಿಯೋಧ ವೀರಾನ್ ಮಯಾ ಹಂತಾಸ್ತ್ವಂ ಜಹಿಮಾ ಹತಾಂಸ್ತ್ವಂ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯತಿಷ್ಠಃ ಯುದ್ಧಸ್ವಜೇತಾಸಿ ರಣೇ ಸಪತ್ನಾನ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. 35 ರೂಪಾ ಕೂಡಲ್. ಶ್ಲೋಕ 35 ಸಂಜಯ ಉವಾಚ ಏತಶ್ಚುತ್ವಾ ವಚನಂ ಕೇಶವಸ್ಯೆ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಃ ಪ್ರಣಮ್ಯ. ನೆಕ್ಸ್ಟ್ ಶಶಿಕಲಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 36 ಉವಾಚ ಸ್ನಾನೇ ಹೃಷಿಕೇಶ ತವ ಪ್ರಕೃತ್ಯಾಂ ಜಗತ್ಪ್ರಹರ್ಷತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾ. ಹರೇ ಕೃಷ್ಣ. ಹೇಳಿ ಶಿಲಾದೇವಿ ಮಾತಾಜಿ. ಶ್ಲೋಕ 37 ಕಸ್ಮಾಚ ತೇನ ನಮಿರೇಣ ಮಾತ್ಮನ್ ಗರಿಯಸ್ಯ ಬ್ರಾಹ್ಮಣೋಪ್ಯಾದೆ ಕರ್ತೆ ಅನಂತ ದೇವೇಶು ಜಗನ್ನಿವಾಸ ತ್ವಂ ಕ್ಷರಂ ಸತ್ಪರಂ ಯತ್. ಎಸ್ ಮಾತಾಜಿ, ಸರಿ ಇದೆ. ಸ್ವಲ್ಪ ದೀರ್ಘ ಒತ್ತನ ನೋಡ್ಕೊಳ್ಳಿ, ಮತ್ತೆ ಸ್ವಲ್ಪ ಸ್ಲೋ ಆಗಿ ಹೇಳಿ. ಮತ್ತೆ ಇದಾಗತ್ತೆ. ಸರಿ ಇಲ್ಲ ಸ್ಲೋ ಆಗಿ ಹೇಳಿ ಅಂತ ಹೇಳ್ದೆ. ಸರಿ ಆಗತ್ತೆ ಮಾತಾಜಿ. ಇಲ್ಲ ಬೇಡ ಆಗತ್ತೆ. ನೆಕ್ಸ್ಟ್ ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆ ಮಾತಾಜಿ? ಹೇಳಿ. ತ್ವಮಾದಿದೇವ ಪುರುಷೋ ಪುರಾಣ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತಸ್ಯ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಂ ಅನಂತ ರೂಪ. ಕೇಳಿಸ್ತಾ ಮಾತಾಜಿ? ಕೇಳಿಸ್ತು ಮಾತಾಜಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭು. ಹರೇ ಕೃಷ್ಣ ಮಾತಾಜಿ. ವಾಯುರ್ಯಮೋಗ್ನಿ ವರುಣೋ ಶಶಾಂಕ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮೋಸ್ತುತೆ ಸಹಸ್ರಕೃತ್ವಂ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಮೂರನೇ ಲೈನು ನಮೋ ಆಯ್ತು. ನಮಸ್ತೇಸ್ತು ಸಹಸ್ರಕೃತ್ವ ಸಹಸ್ರಕೃತ್ವಃ. ಸರಿ. ಹರೇ ಕೃಷ್ಣ. ಇದು ಯಾರು? ವಿಜಯ್ ಪ್ರಭು ಹೇಳ್ತೀರಾ? ಇಲ್ಲ. ಸುಮಿತ್ರಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 40 ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತ ಏವ ಸರ್ವ ಅನಂತವೀರ್ಯಾಂ ಇತವತ್ ವಿಕ್ರಮಸ್ತ್ವಂ
ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇವ್ರು ಯಾಕೆ ಇಲ್ಲಿ ಮಧ್ಯೆ ಬಂದ್ರು? ನಂದಿನಿ ಮಾತಾಜಿ, ಐಶ್ವರ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕ್ಷಮಿಸಿ. ಜನಾರ್ದನ ಅಂದ್ರೆ ಏನ್ ಮಾತಾಜಿ ಅರ್ಥ? ಜನಾರ್ದನ ಜನಾರ್ದನ ಅಂತಂದ್ರೆ ಜನ ಅರ್ಧನ ಅಂತ ಹೇಳಿ ಕರೀತಾರೆ ಮಾತಾಜಿ. ಅಂದ್ರೆ ಅಸುರರನ್ನ ಅರ್ಧಿಸುವವನು ಅಂತ ಹೇಳಿ. ಸರಿ. ಈ ಬುಕ್ಕಲ್ಲಿ ದಾಕೆ ಒಕ್ಳಿಲ್ಲ, ಇದ್ರಲ್ಲಿ ನೀವು ಹಾಕಿದ್ರಲ್ಲಿ ಜನಾರ್ದನ ಒಕ್ಳ ಇದೆ. ಅದಕ್ಕೆ ನನ್ಗೆ ಸ್ವಲ್ಪ ಬುಕ್ಕಲ್ಲಿ ತಪ್ಪಾಗಿದೆಯೋ ದಾಗೆ ಹೊಕ್ಕಳು ಸೀಲಿದ್ದಾರೆ ಬುಕ್ಕಲ್ಲಿ. ಅದು ಬುಕ್ಕಲ್ಲಿ ಇಲ್ಲ ಮಾತಾಜಿ. ಅದು ಅದೇ ಬುಕ್ಕಲ್ಲಿ ಇರ್ಲಿಲ್ಲ, ಅದಕ್ಕೆ ನಾನು ಕೇಳಿದೆ ಮಾತಾಜಿ. ಸಾರಿ. ಯಾವ ಶ್ಲೋಕ? ಜನಾರ್ದನ ಆಗ್ಲೇ ಕೇಳ್ಬೇಕು ಅನ್ಕೊಂಡೆ. ಫಸ್ಟ್ ಒಂದ್ ನಿಮಿಷ ಮಾತಾಜಿ ಹೇಳ್ತೀನಿ. ಅಂದ್ರೆ ಎದ್ರಲ್ಲಿದೆ ಅದು? ಅದೇ ಅರ್ಜುನ ವಾಚ ದೃಕ್ವೇದಂ ಮಾನುಷಂ ರೂಪಂ 51ನೇ ಶ್ಲೋಕ ಮಾತಾಜಿ. 51ನೇ ಶ್ಲೋಕ ಅಲ್ಲಿ ನೋಡೋಣ. ಬಟ್ ಜನಾರ್ದನ ಅಲ್ಲಿ ನೋಡೋಣ, ಅಲ್ಲಿ ಬಂದಾಗ. ಇನ್ನ ಹೋಗ್ಲಿಲ್ಲ ಮಾತಾಜಿಲಿ, ಪೂರ್ಣ ಮಾಡಿಲ್ಲ. ಓದ್ಸಿದ್ರಲ್ಲ ಮಾತಾಜಿ, ನನ್ನ ಹತ್ರ ಅದೇ ಓದಿದ್ ನಾನು. ಸರಿ. ಅಂದ್ರೆ ಜನಾರ್ದನ ಅಂತಂದ್ರೆ ಅದು ಇದು ಜನ ಅರ್ಧನ ಅಂತ ಹೇಳಿ, ಜನ ಅರ್ಧನ ಅಂತ ಅರ್ಥ ಕೊಡುತ್ತೆ. ಓಕೆ ಮಾತಾಜಿ, ಧನ್ಯವಾದಗಳು. ಅಂದ್ರೆ ಜನ ಅರ್ಧನ ಅಂತಂದ್ರೆ ಇಲ್ಲಿ ಜನರನ್ನ ಅರ್ಧಿಸುವವನ ಅಂತಂದ್ರೆ ಜನರನ್ನ ಕೊಲ್ಲುವಂತದ್ದು ಹಾಗೆ ಹೇಳಲ್ಲ ಇಲ್ಲಿ. ಜನ ಅರ್ಧನ ಅಂತಂದ್ರೆ ನಾಶಕ. ಅರ್ಧನ ಅಂತ ನಾಶಕ ಅಂದ್ರೆ ಜೀವಿಗಳ ನಾಶ ಮಾಡುವಂತವನು. ಜೀವಿಗಳದ್ದು ಏನ್ ನಾಶ ಮಾಡ್ತಾನೆ? ದುಃಖ ನಾಶ ಮಾಡುವಂತವನು, ಜನರ ಕಷ್ಟ ನಾಶ ಮಾಡುವಂತವನು ಜನಾರ್ದನ ಅಂತ ಕರೀತಾರೆ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸ್ವಲ್ಪ ಓದಿ ಎಲ್ರು, ಒಬ್ರಾದ್ಮೇಲೆ ಒಬ್ರು. ನಾನು ಟರ್ನ್ ಮಾಡ್ತಾ ಈಗ ನಾನು ಕಾಲ್ ಮಾಡ್ಬೇಕು, ಒಂದು ಅಟೆಂಡೆನ್ಸ್ ಲಿಂಕ್ ಹಾಕ್ಲಿಕ್ಕೆ ಹೇಳ್ಬೇಕು ಅವ್ರಿಗೆ. ಒಬ್ರು ಯಾರಾದ್ರೂ ಅಬ್ಸರ್ವ್ ಮಾಡಿ ಪ್ಲೀಸ್. ಯಾರು ನೆಕ್ಸ್ಟ್? ನಾನೇ ನೋಡ್ತೀನಿ ಮಾತಾಜಿ. ನೆಕ್ಸ್ಟ್ ಯಾರಿದ್ದಾರೆ? ಇವರೆಲ್ಲ ಇದ್ ಮಾಡ್ಕೊಂಡಿದ್ದಾರೆ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಾರು. ಯಾರ್ಯಾರು ಇದ್ದಾರೆ? ಐಶ್ವರ್ಯ ಲಕ್ಷ್ಮಿ. ನಾನು ಓದ್ಲಾ ಮಾತಾಜಿ? ನಾನಿದ್ದೀನಿ ಮಾತಾಜಿ. ಐಶ್ವರ್ಯ ಯಾರಿದ್ರೆ ಓದಿ. ಹೌದು, ಯಾರು ಬೇಡ, ನೀವು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಸಮಯ ಆಗಿದೆ ಈಗ. 10 ಶ್ಲೋಕಗಳಿದೆ, ಅದಷ್ಟು ಮುಗಿಸಿದ್ರೆ ಮುಗಿದೋಗುತ್ತೆ. ಮುಂದಿನ ಕ್ಲಾಸಿಗೆ ತೊಂದ್ರೆ ಆಗುತ್ತೆ ಮತ್ತೆ. ಯಾರಾದ್ರೂ ಫೋನ್ ಮಾಡ್ತೀರಾ? ಇಲ್ಲಾಂದ್ರೆ ನೀವೇ ಯಾರಾದ್ರೂ ಮಾಡ್ಬಿಡಿ, ನಾನೇ ಹೋಗ್ತೇನೆ. ಹೇಳ್ತೀನಿ ಮಾತಾಜಿ. ಇಲ್ಲಾಂದ್ರೆ ಮಾತಾಜಿ ಅವ್ರಿಗೆ ಅಟೆಂಡೆನ್ಸ್ ಹಾಕಿ ಅಂತ ಹೇಳಿ, ನಾನೇ ಹೋಗ್ತೇನೆ. ಐಶ್ವರ್ಯ ಮಾತಾಜಿ ಹೇಳಿದ್ರಾ? 41 ಹೇಳಿ. ಹೇಳಿ. ಶ್ಲೋಕ 41. ಸಖೇತಿ ಮತ್ವಾ ಪ್ರಸಂಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದತ್ ಪ್ರಣಯೇನ ವಾಪಿ. ಸರಿ. ಅಂಬಿಕಾ ಮಾತಾಜಿ. ವಿಹಾರಶಾಯ ಸನಭೋಜನೇಷು ಏಕೋತವಾಪ್ಯಚ್ಯುತ ತತ್ ಸಮಕ್ಷಂ ತತ್ ಕ್ಷಾಮಹೇ ತ್ವಾಮಹಮ ಪ್ರಮೇಯಂ. ತ್ವಾಮಹಂ ಅಪ್ರಮೇಯಂ. ನೆಕ್ಸ್ಟ್ ಮಲಜಮ್ಮ ಮಾತಾಜಿ. ಬೇಗ ಹೇಳ್ಬೇಕು. ಓಕೆ. ಕೃಷ್ಣಮೂರ್ತಿ ಪ್ರಭು ಬೇಡ, ಹೌದು, ನೆಟ್ವರ್ಕ್ ಪ್ರಾಬ್ಲಮ್. ಗಾಯತ್ರಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 43. ಪಿತಾಸಿ ಲೋಕಸ್ಯ ಚರಸ್ಯ ತ್ವಮಸ್ಯ ಪೂಜಶ್ಚ ಗುರುರ್ಗರೀಯಾನ್ ಸಮೋ ಸ್ತಭಿದಕುತೋನ್ಯೋ ಲೋಕತ್ರಯೇ ಪ್ರತಿಮ ಪ್ರಭಾವ. ಹರೇ ಕೃಷ್ಣ ಮಾತಾಜಿ. ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 44. ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಿಮೀಶ ಮೀಡ್ಯಂ
पितेव पुत्रस्य सखेव सख्युः प्रियः प्रियायार्हसि देव सोढुम् हरे ಎರಡನೇ ಲೈನ್ ಅಲ್ಲಿ ಕೊನೆಯ ಶಬ್ದ ತ್ವಾಮಹಂ ಈಶಮೀಡ್ಯಂ. ನೆಕ್ಸ್ಟ್ ಕೋಡಿಕಲ್ ಮಾತಾಜಿ. ಶ್ಲೋಕ 45. ಅದೃಷ್ಟ ಪೂರ್ವಂ ಋಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯತಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಧನ್ಯವಾದಗಳು ಮಾತಾಜಿ. ಹರಿಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 46. ಕಿರೀಟನಂ ಗದೀನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದೃಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದರ್ಶ ಪೂರ್ವಂ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವೇದಯಜ್ಞಾದನ ಮಾತಾಜಿ ಮಾಮೂಲಿ ಹೇಳ್ತೀನಿ. ನಾವೇದ ಯಜ್ಞಾಧ್ಯಯನೈರ್ನದಾನೈಃ. ಇಲ್ಲಿ ಯಜ್ಞ ಅಂತ ಹೇಳ್ಬಿಟ್ಟು ಅಲ್ಲಿ ಹಚ್ಬೇಕು. ಅಧ್ಯಯನೈರ್ನದಾನೈಃ 2 ಪದ ಮಾಡಿ ಅಂತ ಹೇಳಿದ್ದೆ. ವೇದ ಯಜ್ಞ ಅಧ್ಯಯನೈರ್ನದಾನೈಃ ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪ ಶಕ್ಯಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನೀವು ಹೇಳ್ತಿರಲ್ಲ ನಚ ಅಂತ, ಅದು ನಚ ಅಲ್ಲ ನಚ, ಬೇರೆ ಬೇರೆ ಪದ ಅದು. ನಚ ಕ್ರಿಯಾಭಿರ್ನ. ಸರಿ. ನೆಕ್ಸ್ಟ್ ಯಾರಿದ್ರು? ಲಕ್ಷ್ಮೀ ಪ್ರಿಯ ಮಾತಾಜಿ. ಹೇಳ್ತೀನಿ ಮಾತಾಜಿ. ಹೇಳ್ತೀನಿ 49 ಹೇಳಿ. ಶ್ಲೋಕ 49. ಮಾತೇ ವ್ಯಥಾ ಮಾಚ ವಿಮೂಢ ಭಾವೋ ದೃಷ್ಟ್ವಾ ರೂಪಂ ಘೋರಮಿದೃಗ್ಮಮೇದಂ ವ್ಯಪೇತ ವಿಪ್ರೀತ ಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಧನ್ಯವಾದಗಳು ಮಾತಾಜಿ. ಮಂಗಲ ಮಾತಾಜಿ. ಮಂಜುಳಾ ಮಾತಾಜಿ. ಮಂಜುಳಾ ಎ. ಓದ್ತೀನಿ ಮಾತಾಜಿ. ಶ್ಲೋಕ 50. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಪೀತಮೇನಃ ಭೂತ್ವಾ ಪುನಃ ಪೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ ಮಹಾತ್ಮ. ಸರಿನಾ ಮಾತಾಜಿ? ರಾಗ ಸರಿ ಇದೆ. ರಾಗ ನೋಡಿ. ಇತ್ಯರ್ಜುನಂ ಅಂತ ಬರುತ್ತೆ, ಅದ್ ನೋಡ್ಕೊಳ್ಳಿ ರೆಕಾರ್ಡಿಂಗ್ ಅಲ್ಲಿ. ನೆಕ್ಸ್ಟ್ ಮಂಜುಳಾ ಮಂಜುಳಾ ಈ ಮಾತಾಜಿ ಹೇಳಿಲ್ಲಲ್ಲ. ಓಕೆ. ನಂದಿನಿ ಸೇನಪ್ಪ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನಿಮಸ್ಮಿ ಸಂವೃತ್ತಃ ಸಚೇತ ಪ್ರಕೃತಿಂ ಗತಃ. ನಿರ್ಮಲಾ ಬಿಆರ್ ಮಾತಾಜಿ 52ನೇದು ಹೇಳಿ. ಶ್ರೀ ಭಗವಾನುವಾಚ ಸುದರ್ಶಂ ಇದಂ ರೂಪಂ. ಸುದುರ್ದರ್ಶಮಿದಂ ರೂಪಂ ದೃಷ್ಟ್ವಾ ವಾನಸಿ ದೃಷ್ಟವಾನಸಿ
ಯನ್ಮನ್ನಂ ದೇವ ಯನ್ಮಮ ಯನ್ಮಮ ದೇವ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ ಹರೇ ಕೃಷ್ಣ ಪ್ರಿಯಾಂಕಾ ಮಾತಾಜಿ. ಜುಟೂರ್ ಮಾತಾಜಿ. ನಾಹಂ ಹೇಳಿ. ವೇದೈರ್ನ ತಪಸಾ ನ ದಾನೇನ ನ ಚೇಜ್ಯಯಾ ಶಕ್ಯ ಏವಂ ವಿದೋ ದೃಷ್ಟಂ ದೃಷ್ಟವಾನಸಿ ಮಾಂ ಯಥಾ. ಹರೇ ರಾಗ ಕೃಷ್ಣ. ನೋಡ್ಕೊಳ್ಳಿ ಮಾತಾಜಿ. ಜುಟೂರ್ ಮಾತಾಜಿ ಪ್ರಿಯಾಂಕಾ. ಹರೇ ಕೃಷ್ಣ ಮಾತಾಜಿ. ಭಕ್ತ್ಯಾ ತ್ವನನ್ಯಯಾ ಶಕ್ಯಃ ಅಹಮೇವ ವಿದೋರ್ಜುನ ಜ್ಞಾತ್ವಂ ದ್ರಷ್ಟುಂ ಚ ತತ್ವೈನ ಪ್ರವೇಷ್ಟಂ ಚ ಪರಂತಪ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಪದ್ಮ ಮಾತಾಜಿ ಹೇಳಿದಿರಲ್ಲ? ಅವ್ರು ಹೇಳಿಲ್ಲ ಮಾತಾಜಿ. ಹರೇ ಕೃಷ್ಣ. ಪದ್ಮ ಮಾತಾಜಿ. ಓಕೆ. ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ ಹೇಳಿ ಲಾಸ್ಟ್ ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ. ಮತ್ಕರ್ಮ ಕೃತ್ಮರ್ಪನೋ ಆಗ್ಲಿನೂ ಅದೇ ಮತ್ಪರಮೋ ಕೇಳಿಸ್ಕೊಳ್ಳಿ ಫಸ್ಟ್. ಮತ್ಕರ್ಮ ಕೃತ್ ಮತ್ಪರಮೋ ಮತ್ಕರ್ಮ ಕೃತ್ ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ. ರಾಗವನ್ನ ಗಮನಿಸಿ, ರೆಕಾರ್ಡಿಂಗ್ ಅಲ್ಲಿ ರಾಗವನ್ನ ಗಮನಿಸಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ ದಯವಿಟ್ಟು ಕ್ಷಮಿಸಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು.